ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ 15ನೇ ಜೇಮ್ಸ್ ನೈಸ್ಮಿತ್ ಕಪ್ 2025 ನಗರದ ಯು ಶ್ರೀನಿವಾಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಈ ಸ್ಪರ್ಧೆಯು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಅಂತರ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದು, ಆಗಸ್ಟ್ 24ರಂದು ಫೈನಲ್ ಸ್ಪರ್ಧೆ ನಡೆಯಲಿದೆ. ಬೆಂಗಳೂರಿನಿಂದ ಆಗಮಿಸಿದ ಬಾಸ್ಕೆಟ್ಬಾಲ್ ಕೋಚ್ ಆಗಿರುವ ಅಶೋಕ್ ಅವರು ಮಾತನಾಡಿ, ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ ಆಯೋಜಿಸಿರುವ ಈ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗಿದೆ. ಇಂತಹ ಸ್ಪರ್ಧೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕಿದೆ ಎಂದು ಹೇಳಿದರು. ನಾವು ಇಲ್ಲಿ 15 ಜೇಮ್ಸ್ ಸ್ಮಿತ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ಗೆ ಬಂದಿರೋದು. ಇಲ್ಲಿ ಒಳ್ಳೆ ಆರ್ಗನೈಸೇಷನ್ ಇದೆ. ನಮ್ಮ ಹುಡುಗಿಯರು ನಮ್ಮ ಗರ್ಲ್ಸ್ ಟೀಮ್ ಫೈನಲ್ ಸೆಂಟರ್ ಆಗಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಆರ್ಗನೈಸೇಷನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ. ರೆಫ್ರೀಸ್ ಆಯಿತು, ಇಲ್ಲಿ ಸ್ಟಾಫ್ ಆಯಿತು, ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಆನೆಸ್ಟ್ಲಿ ಮಾಡ್ತಿದ್ದಾರೆ. ದಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಇಟ್ಸ್ ಮತ್ತು ಒಳ್ಳೆ ಎಕ್ಸ್ಪೋಜರ್ ನಮ್ಮ ಮಕ್ಕಳಿಗೆ ಬಂದು ಆಡಲಿಕ್ಕೆ. ಅಂಡರ್ 14 ಗರ್ಲ್ಸ್ಗೆ ಇದು ಅವ್ರಿಗೆ ಮುಂದೆ ಈ ಟೂರ್ನಮೆಂಟಿಂದ ಗೆದ್ದರೆ ನಮಗೆ ಮುಂದೆ ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ. ಮಕ್ಕಳಿಗೆ ಮೇಲೆ ಹೋಗಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ ಯು ಟು ನವೀನ್ ಸರ್ ಆ್ಯಂಡ್ ಆದಿತ್ಯ ಮಹಾಲೆ who all are organizing this tournament well ಒಳ್ಳೆಯದಾಗಿ. Thank you once again. Hello everyone. Bangalore Basketball Club, affiliated to Dakshina Kannada Basketball Association, is hosting its 15th James Naismith Cup 2025. This tournament has started on the 21st of August, and tomorrow, the 24th of August, will be the finals. It's a wonderful event that is happening for the schools. There's high school, there's primary school, as well as the college level matches are going on for both male and female categories. So, if you all have time, do please come and visit the finals tomorrow. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.